ಬಂಟ್ವಾಳ ತಾಲೂಕಿನ ಕಾಂಪ್ರಬೈಲು ಶ್ರೀ ಉಳ್ಳಾಲ್ತಿ ಮತ್ತು ಅಜ್ಜರ ದೈವಗಳ ಭಂಡಾರವು ಮೂಲ ಮನೆಯಲ್ಲಿದೆ. ಭಂಡಾರದ ಮನೆಗೆ 1500 ವರ್ಷಗಳ ಇತಿಹಾಸವಿದೆ. ಭಂಡಾರದ ರಕ್ಷಣೆಗಾಗಿ ನೂರಾರು ವರ್ಷಗಳ ಹಿಂದಿನ ಸೇಫ್ ಲಾಕರ್ ಈಗಲೂ ಇದೆ ಅಂತ ದೈವಸ್ಥಾನದ ವ್ಯವಸ್ಥಾಪನಾ ಸಮಿತಿ ತಿಳಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಜಯಾನಂದ ಆಚಾರ್ಯ, 2 ದಶಕದ ಹಿಂದೆ ಭಂಡಾರವಿಡಲು ಸುಸಜ್ಜಿತ ಭದ್ರತಾ ಕೊಠಡಿಯನ್ನ ಬೀಡು ಮನೆಯವರ ನೇತೃತ್ವದಲ್ಲಿಯೇ ನಿರ್ಮಿಸಲಾಗಿದೆ. ದುರುದ್ದೇಶದಿಂದ ತಮ್ಮ ಮನೆಯೇ ಭಂಡಾರದ ಮನೆ ಎಂದು ತಪ್ಪು ಮಾಹಿತಿ ನೀಡಲಾಗ್ತಾ ಇದೆ ಎಂದು ಆರೋಪಿಸಿದರು. ಇನ್ನು ಭಂಡಾರಕ್ಕೆ ಸಂಬಂಧಪಟ್ಟಂತೆ ತಂತ್ರಿಗಳು, ವ್ಯವಸ್ಥಾಪನಾ ಸಮಿತಿ, ದೈವ ನರ್ತಕ, ಚಾಕರಿಯವರು, ಪಾತ್ರಿಗಳು, ಊರಿನ ಹಿರಿಯರು ಎಲ್ಲರೂ ಜೊತೆಯಾಗಿದ್ದು ಬೀಡು ಮನೆಯವರು ಮಾತ್ರ ವಿರೋಧಿಸುತ್ತಿದ್ದಾರೆ. ಕಾಂಪ್ರಬೈಲ್ನ ವಿವಾದವನ್ನ ಜೈನ ಮನೆತನ ಹಾಗೂ ಗುತ್ತು ಮನೆತನಗಳ ವಿರುದ್ಧ ಎಂಬುದಾಗಿ ಬಿಂಬಿಸುವ ಪ್ರಯತ್ನದ ಜೊತೆಗೆ ರಾಜಕೀಯ ಪ್ರೇರಿತ ಎಂಬ ಪ್ರಚಾರ ಮಾಡಲಾಗ್ತಿದೆ ಎಂದು ಹೇಳಿದ್ರು. ಇನ್ನು ಕಾಂಪ್ರಬೈಲಿನ ಜೈನ ಮನೆತನದ ಮನೆಯಲ್ಲಿದ್ದಂತ ಭಂಡಾರವನ್ನ ವಾಪಸ್ಸು ಕಳುಹಿಸದೆ ದೈವದ ಭಂಡಾರದ ಮನೆಯಲ್ಲಿ ಇರಿಸಿಕೊಳ್ಳುವಂತೆ ತಾಂಬೂಲ ಪ್ರಶ್ನೆಯಲ್ಲಿ ಬಂದ ಸಲಹೆಯಂತೆ ನಿರ್ಧಾರ ಕೈಗೊಳ್ಳಲಾಗಿತ್ತು. ಕಾಂಪ್ರಬೈಲಿನಿಂದ ಭಂಡಾರ ತರುವ ವೇಳೆಯೂ ಅಸಮ್ಮತಿ ಸೂಚಿಸಿದ ಕಾಂಪ್ರಬೈಲಿನ ಜೈನ ಮನೆತನದವರು ದೈವದ ಎದುರಿನಲ್ಲಿ ತಂತ್ರಿಗಳು ಕಾಂಪ್ರಬೈಲಿಗೆ ಬಾರದಂತೆ ಪ್ರಮಾಣ ಮಾಡಿದ್ದಾರೆ ಎಂದರು. ಇನ್ನು ಹೈಕೋರ್ಟ್ನ ತಡೆಯಾಜ್ಞೆಯನ್ನು ಕೂಡ ವ್ಯವಸ್ಥಾಪನಾ ಸಮಿತಿ ಧಿಕ್ಕರಿಸಿದೆ ಎಂಬುದು ಸುಳ್ಳು. ಅಂತಹ ಯಾವುದೇ ಆದೇಶ ಪ್ರತಿಯನ್ನಾಗಲಿ ವ್ಯವಸ್ಥಾಪನಾ ಸಮಿತಿಗೆ ನೀಡಿಲ್ಲ ಅಥವಾ ತೋರಿಸಿಲ್ಲ ಎಂದು ಕ್ಷೇತ್ರದ ತಂತ್ರಿ ಶ್ರೀಪತಿ ಭಟ್ ತಿಳಿಸಿದರು. ಈ ಸಂದರ್ಭ ಗೋಪಾಲ ಶೆಣೈ, ಚೆನ್ನಪ್ಪ ಆರ್, ಕೋಟ್ಯಾನ್, ಕಲ್ಲಡ್ಕ ಕೃಷ್ಣಪ್ಪ ಉಪಸ್ಥಿತರಿದ್ದರು. ಕೋರ್ಟ್ ತೀರ್ಮಾನ ಎಂಚಾಪನು ಅವೇ ರೀತಿ ನೋಡಬೇಕು ಏಪಲ ನಡೆಯಿಲ್ಲ. ಅವತ್ತಂದು ಇಂಗ್ಲು ಸ್ವಲ್ಪ ಈ ಸಮಿತಿ ರಚನೆ ಆಯ್ನ ದಿನ ತಾನಿ ಒಕ್ಕ ಒಂದೇ ದಿನ ಖರೀದಿ ಅಂಕಲು ಅಲ್ಪ ಜೀರ್ಣೋದ್ಧಾರ ಬಗ್ಗೆ ತಾಂಬೂಲ ಪ್ರಶ್ನೆ ದೀಪ ತೀರ್ಮಾನ ಮಾಡ್ತು. ಜೋಯಿಷರು ತಾಂಬೂಲ ಪ್ರಶ್ನೆ ದೀಪ ತಾಂಬೂಲ ಪ್ರಶ್ನೆ ದೀನಲ್ಪ ಆ ತಾಂಬೂಲ ಪ್ರಶ್ನೆ ತೋಜಿದ ವಯಸ್ಸು ಪಟ್ಟ ಭಂಡಾರದ ಇಲ್ಲಲೆ ಇಪ್ಪುನ ಉತ್ತಮ ಅಂದ್ಕೊಂಡ 6 ಪಂಡೆ ಅವು ಪಂಡೆಗ 6 ಪಕ್ಕ ಪಂಡೆ ಪಂಡದ ನಿಖಿಲ್ ಕಮಿಟಿ ದಕ್ಕಲ್ಲ ಬೀಡದ ಇಲ್ಲದಕ್ಕಲ್ಲ ಇದ್ದದ ನಿಖಿಲ್ ತೀರ್ಮಾನ ಮಾಡ್ತಾರೆ ಪಂಡೆ ಐಕ ಒಂತೆ ಚರ್ಚೆ ಬರ್ತನೆ ಕೊಂಡೆ ಹಿರಿಯಕಲ್ ಪಂಡೆ ಚರ್ಚೆ ಬರ್ತನೆಕ್ಕೆ ಅವಾಗ ನಮ್ಮ ಮಾತೆಲ್ಲ ನಿಖಿಲ ಇಂಕಿಲ್ಲ ಬೋದು ಎಸಿ ಡಿಸ ಪಾತಿರ್ದು ಎಂಚೆ ಇಪ್ಪುನೆ ತೀರ್ಮಾನ ಮಾಡ್ಕೊ ಅಂತ ಪಂಡೆ ಆ ಪಂಡದಕ್ಕ ಮರದಾನಿ ಒಂದು ಬಾಲ್ತಿರ ಬಿಡದ ಇಂಕಿಲ ಒಟ್ಟಿಗೆ ಬರೀ ಡಿಸಿ ನೋಡ್ಕೊಂಡು ಬರ್ತಿದ್ದೆ. ಮರದಾನಿ ಬೋದು ಇಂಕಿಲ 9 ಜನದ ಕಮಿಟಿ ದಕ್ಕಲ ವಿರುದ್ಧವಾದ ಸ್ಟೇಷನ್ ಕೇಸ್ ಕೊಡಿ ಅವಲತ್ತರ ಅಡಿಗೆ ಸ್ಟೇಷನ್ ಕೊಯ್ಯರಿ, ಡಿಸಿ ನಡೆ ಪೋಯ್ರಿ, ಎಸಿ ನಡೆ ಪೋಯ್ರಿ, ಹೈಕೋರ್ಟ್ ಪೋಯ್ರಿ. ಅತ್ತಂತೆ ಪಕ್ಕ ಮಾತ ಪತ್ರ ಮಾಧ್ಯಮ ನೆಟ್ಟು ಪೂರ ಎಂಕ್ಲೆಗ ಅಗತ್ಯ ಕುಲ್ಲುದು ಪಾತೆ ಆ ನಮ್ಕುಲು ಬರ್ತಿದ್ದೆ ಎಂಕ್ಲೆಪ್ಪ ನೆಕ್ಕೆ ಇತ್ತೆ ಬಂದ ಬೇರೆ ಆ ಸಂಪ್ರದಾಯನ ಮುಡಿತಿದೆ. ಸಂಪ್ರದಾಯನ ಹಾಗೆ ಸಂಪ್ರದಾಯನ ಎಂಕಲ ಆ ದೈವ ಕಲೆಯನ್ನು ಇಂಚ ಪಬ್ಲಿಕ್ ಕಾರಣ ಹಾಕಲು ಎಂಕಲ್ ಕಣ ಎಂಕುಲು ಇದ್ದ ಪ್ರೆಸ್ ಮೀಟ್ ಬರ್ಬೋದ ಜನಕ್ಕುಲಿಗೆ ತಪ್ಪು ಸಂದೇಶ ಪೋಯರ ಬಲ್ಲಿ ನಿರ್ಧಾರ ಪಂಪುರ ಉದ್ದೇಶಕ್ಕೆ ಮಾತ್ರ ಎಂಕುಲಿ ಪ್ರೆಸ್ ಮೀಟಿಂಗ್ ಮಾಡ್ತಾರೆ. ಅಂಚಾದ ಅವಿನ ಮಾತ ಮಲ್ತ ಸುರುಕಾರ್ದು ಎಂಕುಲಿತ ಮಲ್ಪಂದೆ ಬೇತ ಒಂದು ಇಚ್ಚಿ ಆಡ ಬೊಡ್ಚಾಂದನ ಒಂದು ದೇನಕ್ಕುಲಿಗೆ ಅಂಚ ಸಮುದಾಯದ ವಿರುದ್ಧ ಅಥವಾ ಮುಕುಲ್ನ ಜಾತಿ ವಿರುದ್ಧ ಅಂಚಿನ ಹೋರಾಟ ಒಂದುವೇ ಇಜ್ಜೆ ಎಂಕುಂಟ ಎಂಕುಲು ಮಾತ ಎಂಚಿನ ಎತ್ತಿನಲ್ಲ ಹಿಂದೂ ಸಮಾಜನು ಒಗ್ಗೂಡಿಸುವ ಕೆಲಸ ತಂದೆ ತುಣ್ಣು ಮಲ್ಪನೆ ಇದ್ದೀರ. ಇವರು ಸಂಪ್ರದಾಯವನ್ನು ಮುರಿದು ಹೋದ ಕಾರಣ ಅವರು ವಾರ್ತರ ಬೀಳಿನ ಶ್ರೀರಾಜವರು ಮತ್ತು ಅವರ ಮನೆಯವರು ಸಂಪ್ರದಾಯವನ್ನು ಮುರಿದು ಹೋದ ಕಾರಣ, ನೆಲಕೈ ಹಾಕಿ ದೀಪವನ್ನು ನಂದಿಸಿದ ಕಾರಣ, ನಾವು ಕ್ಷೇತ್ರ ಅವರ ಬಾಲ್ತರ ಬೀಡಿಗೆ ತಂತ್ರಿಗಳು ಆಗಮನ ಮಾಡೋದು ಬೇಡ ಅಂತ ಹೇಳಿದ ಕಾರಣ ಸರ್ವ ಪ್ರಾಯಶ್ಚಿತ್ತ ಆಗದೆ ನಮಗೆ ಹೋಗಲಿಕ್ಕೆ ಅಲ್ಲಿಗೆ ಆಗುವುದಿಲ್ಲ. ನಾವು ತಂತ್ರಿಗಳು ಹೀರುವಾಳು ಬರುವಾಗ ತಂತ್ರಿಗಳ ಅವಶ್ಯಕತೆ ಸಂಪ್ರದಾಯ. ಹೀರುವಾಳು ಹೋಗುವಾಗ ತಂತ್ರಿಗಳು ಬರಬೇಕು. ತಂತ್ರಿಗಳು ಬಾರದೆ ಹೀರುವಾಳು ಹೋಗಂಗಿಲ್ಲ. ಆದರೆ ನಮಗೆ ಪ್ರಾಯಶ್ಚಿತ್ತ ಆಗದೆ ಅಲ್ಲಿಗೆ ಹೋಗುವ ಹಾಗೆ ಇಲ್ಲ. ಆದ ಕಾರಣ ಪೂರ್ವ ಸಂಪ್ರದಾಯ ಪ್ರಕಾರವಾಗಿ ನಮ್ಮ ಉಳ್ಳಾಲ್ತಿ ಅಮ್ಮನವರು ನೆಲೆದಂತಹ ಸ್ಥಳ, ಆ ಸ್ಥಳದಲ್ಲೇ ನಿತ್ಯ ಪೂಜಾ ಕೈಂಕರ್ಯಗಳನ್ನು ಈಗ ನಡೆಸ್ತಾ ಬರ್ತಾ ಇದ್ದೇವೆ. ಇನ್ನು ಮುಂದಿನ ವಿಚಾರದಲ್ಲಿ ಅಲ್ಲದೆ ನ್ಯಾಯದೇವತೆಯ ತೀರ್ಮಾನಕ್ಕೆ ನಾವೆಲ್ಲ ಪ್ರಾರ್ಥಿಸಿ ಉಳ್ಳಾಲ್ತಿ ಹತ್ರ ಇಟ್ಟಿದ್ದೇವೆ. ನ್ಯಾಯದೇವತೆ ಬೇರೆಲ್ಲ, ಉಳ್ಳಾಲ್ತಿ ಅಮ್ಮ ಬೇರೆ ಅಲ್ಲ. ಇನ್ನು ಮುಂದಿನ ನ್ಯಾಯಾಲಯದ ತೀರ್ಪಿನ ಪ್ರಕಾರವಾಗಿ ನಾವೆಲ್ಲರೂ
ಬದ್ಧರು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ.